ಬಂಟ್ವಾಳ ತಾಲೂಕಿನ ಬರಿಮಾರು ಕಾನಲ್ತಾಯ ಮಹಾಕಾಳಿ ದೈವಸ್ಥಾನವು 2023ರಲ್ಲಿ ನವೀಕರಣಗೊಂಡು ದೈವಗಳ ಪುನರ್ ಪ್ರತಿಷ್ಠೆ ಕಲಶಾಭಿಷೇಕ ನಡೆದಿದೆ. ಇದೀಗ ಹೊಸ ವ್ಯವಸ್ಥಾಪನಾ ಸಮಿತಿಯು ಅಲ್ಲಿನ ಕಟ್ಟುಪಾಡುಗಳನ್ನು ಉಲ್ಲಂಘಿಸಿ ಲೋಪ ಎಸಗಿದೆ ಎಂದು ಸಮಿತಿಯ ಮಾಜಿ ಅಧ್ಯಕ್ಷ ಜಗದೀಶ ಎಸ್ ಪೂಜಾರಿ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 40 ವರ್ಷಗಳಿಂದ ಜೀರ್ಣಾವಸ್ಥೆಯಲ್ಲಿದ್ದ ದೈವಸ್ಥಾನದಲ್ಲಿ 2021ರಲ್ಲಿ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿ ಮಾರ್ಗದರ್ಶನದಂತೆ ದೈವಜ್ಞ ಸಿಪಿ ಗೋಪಾಲಕೃಷ್ಣ ಪಣಿಕರ್ ಮೂಲಕ ಅಷ್ಟಮಂಗಲ ಪ್ರಶ್ನಾ ಚಿಂತನೆ ನಡೆಸಲಾಗಿದೆ. 2023ರಲ್ಲಿ ನಡೆದ ಪುನರ್ ಪ್ರತಿಷ್ಠೆ ಮತ್ತು ಕಲಶಾಭಿಷೇಕ ಸಂದರ್ಭದಲ್ಲಿ ಭಕ್ತರು ದೈವಗಳಿಗೆ ಮಣೆ ಮಂಚ ಸಹಿತ ಬೆಳ್ಳಿ ಭಂಡಾರ ಸಮರ್ಪಿಸಿದ್ದು ನೇಮೋತ್ಸವವೂ ನಡೆದಿದೆ. ಅಂದು ತಂತ್ರಿಯವರ ಮಾರ್ಗದರ್ಶನದಲ್ಲಿ ಸಾನ್ನಿಧ್ಯ ನಿರ್ಮಿಸಿ ಪೂಜಾರಿಗಳ ಮೂಲಕ ದೈವಗಳಿಗೆ ಪಂಚಪರ್ವ ಸೇವೆಗಳ ಬಗ್ಗೆ ಕಟ್ಟುಕಟ್ಟಳೆ ರೂಪಿಸಲಾಗಿತ್ತು. ಆದರೆ ಇದೀಗ ಈ ನಿಯಮಾವಳಿ ಮೀರಿ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್ ಮತ್ತು ಶಿವರಾಮ್ ಭಟ್ ಎಂಬುವರ ಮೂಲಕ ವೈದಿಕ ರೀತಿಯಲ್ಲಿ ಪೂಜೆ ನಡೆಸುವ ಮೂಲಕ ಪೂಜಾರಿ ಮತ್ತು ಗುತ್ತುಬರ್ಕಿಯವರನ್ನ ಕಡೆಗಣಿಸಿ ವ್ಯವಸ್ಥಾಪನಾ ಸಮಿತಿ ಅಪಚಾರ ಎಸಗಿದೆ ಎಂದು ಆರೋಪಿಸಿದರು. ಗ್ರಾಮದ ದೇವಸ್ಥಾನದಲ್ಲಿ ಬಂದಾಗ ಗ್ರಾಮದಲ್ಲಿ ಹೋಗಿ ದೇವರಿನ ನೆನಪರಲ್ಲಿ ಜಾತಿ ಕೊಡಕ್ಕ ಅಂತ ಮಾತೆಲ್ಲ ಬಣ್ಣ ಪ್ರಕಾರ ಮತ್ತು ಹಿರಿಯ ಪೂಜಾರಿ ಮಾತ ಬಣ್ಣ ಪ್ರಕಾರ ಕಲ್ಲಿಟ್ಟಿದ್ದು ಈಗ ಗ್ರಾಮ ದೈವ ಅಂತ ಕಾನಲ್ತಾಯ ಮಾತಾಡಿ ಈ ಮಂತ್ರವೈದ್ಯರು ಸ್ಥಾಪನೆ ಮಾಡಿ 5 ಗ್ರಾಮಗಳು ಅವಳು ನೆಂಕಲೆಲ್ಲ ಬಂದಾಗ ಅವ್ರ ನೇಮ ಹೊಂದಿದ್ದಾನೆ. ಇದು ಬಾಕಿ ವಿಚಾರ ಪೂರ ಬಂದಿದೆ. ಅವಳು ಬಂದ ದೇವಕ್ರಿಯೆ ದಾಸರ ಕ್ರಿಯೆ ಹಾಕಿದ್ದಾರೆ. ಐಟಿಟ್ಟೆ ನೂತನ ಅಧ್ಯಕ್ಷರು ಸಮಿತಿಯಾಗಿದ್ದಾದವಂತೆ ಬಂದ ಹೆಂಗೆ ಬೇಜಾರಾಗ್ತದೆ ಬೆಟ್ಟದಲ್ಲಿ ಎಲ್ಲೇ ವಿಚಾರ ಬಂದಿದೆ. 45 ವರ್ಷ ಇತಿಹಾಸ ಹೆಂಗೆಲ್ಲ ಪುರಮದೆಲ್ಲ ಗೊತ್ತು ಉಂಡು ಮಾತೆಲ್ಲ ಗೊತ್ತುಂಡು ಅಂದ ಮುರಾರಿಯಿಂದ ಬಂದಿರಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಉಮೇಶರು ಮಾಡ್ತೀರಿ ಧಾರ್ಮಿಕ ದತ್ತಿ ಇಲಾಖೆ ದೂರು ಗೊತ್ತು ಪುರಮಜಲ ಗುಟ್ಟು ಎಂದು ಹೇಳಿಕೊಂಡು ಬಂದಿರುವ ಮೋಹನ್ ದಾಸ್ ಎಂ ಮತ್ತು ಹಳೆ ಅಧ್ಯಕ್ಷರಾದ ಜಗದೀಶ್ ಪೂಜಾರಿ ಅವರು ಗ್ರಾಮದಲ್ಲಿ ಹಣ ಸಂಗ್ರಹ ಮಾಡಿ ಪುರಮಜಲ ಗುತ್ತು ಎಂಬಲ್ಲಿ ತಾಂಬೂಲ ಪ್ರಶ್ನೆ ಚಿಂತನೆ ಮಾಡಿದ್ದಾರೆ ಬಂದು ದೂರ ಬಂತು. ಧರ್ಮ ಅಥವಾ ದುಡ್ಡು ಸಂಗ್ರಹ ದುಡ್ಡು ಕೊಟ್ಟಿದ್ದು ಎಂಕಿನ ಕುಟುಂಬದಲ್ಲಿ ಎಂಕಿನ ಸಂಸಾರದಲ್ಲಿ ಕೊಟ್ಟಿದ್ದಾರೆ ತಾಂಬೂಲ ಪ್ರಶ್ನೆ ಅಂದಾಜಿಪ್ಪನದ ಇದು ಮಾಮಲ್ಲ ಒಂದು ಮಂತ್ರನ ಅಪವಾದ ಅದನ್ನೊಂದು ಎಂಕಿನ ಮನಸ್ಸು ಬೇಜಾರಾಗಿದೆ. ಬೇಲತ್ತು ಅವಟಿಗೆಲ್ಲ ಪೂಜಾರಿ ಮನೆಗಳು ಏರನಿಗಳು ಪೂಜಾರಿ ಪಂಡ ಮೂಲಿಯರ್ಲ ಮನ್ಕೋಲಿ ಸಫಾಲಿಯಲ್ಲ ಮನ್ಕೋಲಿ ಪೂಜಾರ್ಲ ಮನ್ಕೋಲಿ ಸೆಟ್ಲ ಮನ್ಕೋಲಿ ಬೇರೆ ಮನ್ಕೋಲಿ ಅವಟಿಗೆಲ್ಲ ಬೇಲೆ ಎಂಕೆಲ್ಲ ಬೇಲೆ ಹತ್ತು ಅವೇ ಪ್ರಕಾರ ನಡ್ಕೊಂಡು ಬರೋದಿತ್ತನ ಇದು ಪದ್ಧತಿ ಐನಿತ್ತ ಏಕ ಮಕ್ಕಳು ಇಂಚ ಮಂತ ಪಾರ್ದೇರಿಸುತ್ತೆ ಈತ ಮರಣಿಗಲ್ದಾದ ಮಂತ ಪಂಡ ಕ್ರಮಬದ್ಧತೆ ಮಕ್ಕಳ ನೇಮೋತ್ಸವದ ಅಲ್ಲ ಹತ್ತಿಚ್ಚಿ ಪಂಡ ಮಾಹಿತಿಗಳು ಪೂಜೆ ಕಟ್ಟಿದ ಪುಣ್ಣಮ್ಮೆ ಹಾಕೊಂಡು ನೇಮನ್ನು ಮಂತೀರು ಎಂಕಲ್ದಾದ ಮಂತ 18ನೇ ತಾರೀಕು ನೇಮ 14 ಎಂಕಲ್ ತಾಮ್ರ ಪ್ರಶ್ನೆ ಇದೆಯಾ ಪೂರ ಗ್ರಾಮ ದಾಖಲು ಸೇರಿದು ಈ ಗುತ್ತು ದಾಖಲು ಸೇರಿದು ಪಂಡ ಮುಗುಲ್ನ ಕುಟುಂಬ ದಾಖಲು ಪ್ರಧಾನ ಇಟ್ಟು ಮುಗುಲ್ನ ಪುರ ಕುಟುಂಬ ದಾಖಲು ಪುರ ಇದ್ದೀರು ಮುಗುಲ ಇಲ್ಲೇ ತಾಮ್ರ ಪ್ರಶ್ನೆ ಇದೆಯರು ಮಾತ ಸೇರು ಮಾತಾಡೋದಾಖಲು ಪುರ 35 ಜನ ಇತ್ತ ನೇರ ಪ್ರಸಾರ ಎಲ್ಲ ಕೊಡ್ತಾ ನೇರ ಪ್ರಸಾರ ಆನಿ ಅಷ್ಟಾಮಂಗಲ ಪ್ರಶ್ನ ಚಿಂತನದಲ್ಲ ನೇರ ಪ್ರಸಾರ ಏದಿಂತ ನೇರ ಪ್ರಸಾರ ಹಿಂಗೆ ಕೊಡ್ತಾ ಮುರಂದ ತಾಮ್ರ ಪ್ರಶ್ನದಲ್ಲ ನೇರ ಪ್ರಸಾರ ಉಂಟು ಯೂಟ್ಯೂಬ್ ಇದಿಕ್ಕಲುಂಟು ಕಾಲೇ ನ್ಯೂಸ್ ಕೊಡ್ತಾನ ಪ್ರತಿ ಸತಿ ಅಕ್ಲೆ ಬರ್ಕೊಂಡು ಅಕ್ಲೆ ಎಂಟ್ಲು ಬಂದ್ಕೊಂಡು ಅಂಚ ಮುರಲ್ಲ ಕೊಡ್ತಾ ಅಪ್ಪಗ ಚಿಂತನೆ ನಿಜವಾಯ್ತಂಡು ಸಾನ್ನಿಧ್ಯ ಚರ ಆತಂದು ನಿಷ್ಕ್ರಿಯ ಆತಂದು ಸಾನ್ನಿಧ್ಯ ನಿಷ್ಕ್ರಿಯ ಆತಂದು ಕಾಲಿ ಅಲ್ಪ ಮಂಚವ ಮಾತ್ರ ಮೊಗ ಮಾತ್ರ ಐಟದಲ್ಲ ಶಕ್ತಿ ಇಚ್ಚಿ ಕಾಲಿ ಹೋದ್ ಕೈ ಮುಕ್ಕಿಡತ್ತ ಏರೇ ಕೈ ಮುಕ್ಕಿನು ಅಂಚದನ ಅನಾಚಾರ ಅಂತ ಬಾರ್ದೇರು ಮುಗ್ಳು ಚಿಂತನೆ ಕ್ಲಿಯರ್ ಆದ ಬೈದ ನೆಗ್ಲಿಕ್ಕೆ ಏನು ಅರ್ಥ ಕೇಳ ಏರ್ ಎಂಚ ಮಂತ್ರ ಪೂರ ಸ್ಪಷ್ಟನೆ ಉಂಟು ಐಟು ಉಂಟಿದ್ದಲ್ಲ ಅಂಚ ಎಂಕಲ ಬುಕ್ಕ ಏನು ಮಧ್ಯಾಹ್ನ ಮುಟ್ಟೋಗ ಎಂಕಲ ಏನು ಚಿಂತನೆ ಮಂತ್ರ ಉಂಟೆ ಜಾಸ್ತಿ ಪಾತ್ರ ಇರೋದಲ್ಲ ಅಗತ್ಯ ಹೆಚ್ಚಿ ಸಾನ್ನಿಧ್ಯ ಚರ ಆತನ ಮಣ್ಣದಂಡ ದಾಳ ಇಜ್ಜ ಮಕ್ಕಳ ಏನು ಬಂದು ಮಂತಿದ್ದೀರೋ ಎಂಚಿನ ಮಂತಿದ್ದೀರೋ ಬೇತ ವಿಚಾರ ಪಿರ ಮಣದಾನಿ ನೇಮೋತ್ಸವ ಅವಳು ಇದ್ರ ಪಂಡ ಕಾಣತಾಯಿಗ ಪಟ್ ಕುಲ್ಲಿನ ಪಟ್ಟ ಪಂಡ ದೇವರ ಲೆಕ್ಕ ಬರ್ಕೊಂಡು ದೇವರ ಲೆಕ್ಕ ಪೋಪುನ ದೈವ ನ್ಯಾಯ ತೀರ್ಮಾನ ಕೊರ್ಪುನಾಲು ಮಾಕಾಲಿ ಅಪ್ಪನ ಮಾಕಾಳಿ ದೈವಡ ದಾದ ಬಂದೇರು ಮಂತ ನಂಡ ಯಾಕೆ ಓದಿದ್ದಾಂಡು ಮುಗ್ಲು ಊರು ದಾಖಲು ಮಾತ ಓದಿದ್ದೇರು ಅಪ್ಪಗ ಮಾಕಾಳಿ ಹಿಡ್ಕೊಂಡರು ಇಂಚ ಅನಾಚಾರ ಆತ ನೆಕ್ಕ ದಾದ ಅಂತ ಸುಮಾರು ಚರ್ಚೆಪುರ ಆಂಡಿಗೆ ಚರ್ಚೆಪುರ ಆದ ಲಾಸ್ಟ್ ಬಂದು ನಿಖಲು ಮಾತೆಲ್ಲ ಓದಿ ಗುಂತು ಒಟ್ಟಾದ ಸುರುದಿ ಪ್ರಶ್ನೆ ಚಿಂತನೆ ಮಾಡ್ಕೊಡು ಅಪ್ಪನ ವರ ಪ್ರಶ್ನೆ ಚಿಂತನೆ ಮಾಡ್ತದ ಅಷ್ಟಾಮಗಳ ಪ್ರಶ್ನೆ ಹೇಳ್ದಿಂತ ಮಂತದಂడి ಅಪ್ಪ ಮಕ್ಕಳೇ ಚರ್ಚೆ ಮಾಡ್ತದಲ್ಲಿ ಬೈದೇರು ಕರೆಕ್ಟ್ ಚರ್ಚೆ ಮಾಡ್ತಿದ್ದೀರು ಬತ್ತೇರು ಆಟದಲಕ ನಾಟದಾಗ ತೂತೇರು ಕೋತೇರು ತಲೆಗಿಂದು ಮಂತಿದ್ದೀರು
ಇತ್ತ ಪಿರ ಪ್ರಶ್ನೆ ಚಿಂತನೆಗಳು ಮಾಡ್ಕೊಡಿ ಇತ್ತ ಮಂತನ ಅನಾಚಾರ ಸರಿ ಏರ್ ಮಾಡ್ಕೊಡ ಅಕಲೇ ಮಾಡ್ಕೊಡು ಎಂಕದಾದ ಅನ್ಕೊನು ಇದ ತತ್ಸನೇ ಅಕಲೆ ಕಮಿಟಿದಾಗ ಎಂಕಲ ಅಕ್ಲಟಲೆ ಮಾಡ್ಕೊನು ನನ್ನ ಪ್ರಶ್ನೆ ಚಿಂತನೆ ಮಾಡ್ಕೊಡು ಗ್ರಾಮದ ಅಕ್ಲಿನ ಪೂರಲ್ಲಿ ಎತ್ತದ್ದು ಸುರುಡು ಎಂಚ ಮಾಡ್ಕೊಡು ಅಕಲೇ ಕೊಟ್ಟು ನಾವು ಸರಿಯಾವಡು ಸಾನಿಧ್ಯ ಸರಿಯಾವಡು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಮೋಹನ್ದಾಸ್ ಮುಳಿಪೈಲು, ಪೂವಪ್ಪ ಪೂಚಾರಿ ಬರಿಮಾರುಗುತ್ತು, ಸತೀಶ್ ಪ್ರಭು ಕನ್ನೊಟ್ಟು, ಚಂದ್ರಹಾಸ್ ಭಾಗವಹಿಸಿದ್ರು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.